ಪ್ರಣವಾನಂದ ಸ್ವಾಮೀಜಿ ವಿರುದ್ಧ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಂಗಳೂರಿನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಣವಾನಂದ ಸ್ವಾಮೀಜಿ ನಮ್ಮ ಸಮುದಾಯದ ನಾಯಕ ಅಲ್ಲ, ಸುಮ್ಮನೆ ಬುರುಡೆ ಬಿಟ್ಕೊಂಡು ತಿರುಗಾಡುವ ಪ್ರಣವಾನಂದ ಸ್ವಾಮೀಜಿಯ ಹಿನ್ನೆಲೆ ಕೆದಕಿದ್ರೆ ಒಳ್ಳೆಯದು. ಹಿಂದುಳಿದ ವರ್ಗದ ಮೇಲಿನ ಕಾಳಜಿಯಿಂದ ಬಿಕೆ ಹರಿಪ್ರಸಾದ್ ಮಾತನಾಡ್ತಾರೆ. ಆದರೆ ಪ್ರಣವಾನಂದ ಮಾತನಾಡುವುದು ಕೇವಲ ಪಬ್ಲಿಸಿಟಿಗಾಗಿ ಎಂದು ಮಂಗಳೂರಿನಲ್ಲಿ ಮಧು ಬಂಗಾರಪ್ಪ ಹೇಳಿದ್ದಾರೆ. ಸಮಾಜದ ಹಾದಿಯನ್ನ ಯಾರೇ ತಪ್ಪಿಸಿದ್ರು ಅಂಥವರನ್ನ ಕಟ್ ಮಾಡಬೇಕು. ನಾನು ಅವರನ್ನೆಲ್ಲ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ, ಅದು ಅಸಹ್ಯ. ಅಂತಹ ಕಿಡಿಗೇಡಿಗಳನ್ನ ನಾನು ಹೇಟ್ ಮಾಡ್ತೀನಿ ಎಂದರು. ಒಂದು ನಿಮಿಷ ಅವ್ರು ಅಲ್ಲೇ ಅಲ್ಲ ಅಂತ ಯಾರು ರಿಪೀಟ್ ಅದು ನಾನೇ ಫಸ್ಟ್ ತಗೊಂಡಿದ್ದು. ಸುಮ್ಮನೆ ಬುಳ್ಳೆ ಬಿಡ್ಕೊಂಡು ಹೋಗ್ತಾನೆ. ನಾನು ಪ್ಲೀಸ್ ಯು ಡೋಂಟ್ ಯೂಸ್ ದಿಸ್. ಐ ಟೆಲ್ ಯು ಒನ್ ಥಿಂಗ್, ನನ್ನನ್ನು ಉಪಯೋಗ ಮಾಡ್ಕೊಂಡು ಫೇಮಸ್ ಆಗೋದು ಬೇಡ. ಬೇರೆಯವರು ಅವ್ರು ಒಳ್ಳೆ ಕೆಲಸ ಮಾಡಲಿ. ಅವ್ರದ್ದು ಸ್ವಲ್ಪ ಕೆದಕಿ, ನೀವು ಅವ್ರದ್ದು ಬ್ಯಾಕ್ಗ್ರೌಂಡ್ ಕೆದಕಿ, ಅವ್ರು ಎಲ್ಲಿಂದ ಬಂದಿದ್ದಾರೆ, ಏನು ಯಾವ ರೀತಿ ಮಾತಾಡಿದ್ದಾರೆ ಯಾರ್ಯಾರಿಗೆ ಅಂತೇಳಿ. ಅದಕ್ಕೆ ಧಾರ್ಮಿಕ ನಾನು ಯಾರಿಗೂ ಕೇಳಿಲ್ಲ. ನನ್ನ ಪರವಾಗಿ ಮಾತಾಡೋರು ನಮ್ಮ ಲೀಡರ್ಸ್ ಬಿಟ್ಟರೆ ಇನ್ನು ಯಾರು ಮಾತಾಡೋದು. ಐ ಟೆಲ್ ಯು ಒನ್ ಥಿಂಗ್, ಐ ಡೋಂಟ್ ಇವ್ರ ಬಗ್ಗೆ ನೀವು ಕೇಳದೇ ಇರೋದೇ ಒಳ್ಳೇದು. ಯಾಕೆಂದರೆ ಪಾಪ್ಯುಲರ್ ಆಗಿಬಿಟ್ಟು ಮತ್ತೆ ಇನ್ನು ಬುಳ್ಳೆ ಬಿಡ್ಕೊಂಡು ಹೋಗ್ತಾರೆ. ಅದಕ್ಕೆ ಬೇರೆ ಏನಾರು ಕೇಳಿ ಒಂದಿಟ್ರೆ ಮತ್ತು ಇನ್ನೇನು ಇಲ್ಲ. ಅದರಲ್ಲಿ ಕೆಲವು ಮಾತುಗಳನ್ನು ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿ ಬಂದಾಗ ನಮಗೂ ಪ್ರಶ್ನೆ ಕೇಳಿದ್ರು. ನಾನು ಹೇಳಿದೆ ಅದಕ್ಕೆ ನಾನು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ, ಅವ್ರು ಹಿರಿಯರು. ಆದರೆ ಹಿಂದುಳಿದ ವರ್ಗದ ಕಾಳಜಿ ಅವರೊಬ್ಬರೇ ಸ್ವಾಮೀಜಿ ಇರಲಿಲ್ಲಲ್ಲ, ಎಲ್ಲ ಸ್ವಾಮೀಜಿಗಳು ಇದ್ದರು, ಬೇಕಾದಷ್ಟು ಜನರಿದ್ದರು. ಹಂಗಾರೆ ಅವ್ರು ಸ್ವಾಮೀಜಿ ಅಲ್ಲ ನಾನು ಹಂಗೆ ಹೇಳಲಿಲ್ಲಲ್ಲ. ನಾನು ಅದಕ್ಕೆ ಹೇಳೋದು, ಈ ಒಂದು ಪಬ್ಲಿಸಿಟಿ ತಗೊಳ್ಳೋದಕ್ಕೋಸ್ಕರ ಈ ವಿಚಾರಗಳನ್ನು ಮಾಡೋದಿದೆಯಲ್ಲ, ಇದು ಭಾಳ ಜನರಿಗೆ ತಪ್ಪು ಹಾದಿ ತಗೊಂಡು ಹೋಗ್ತಕ್ಕಂಥ. ನಾನು ಯಾವ ಜಾತಿಗೂ ಅರ್ಜಿ ಹಾಕಿ ಬಂದಿಲ್ಲ. ನಾನು ಈಡಿಗರ ಜಾತಿಯಲ್ಲಿ ಬಿಲ್ಲವ ಜಾತಿ ಅಂದರೆ ನಮ್ಮ ಕನೆಕ್ಟೆಡ್ 26 ಪಂಗಡದಲ್ಲಿ ನಾವು ಹುಟ್ಟಿದ್ದೀನಿ. ಸಮಾಜ ಅನ್ನೋದು ಗೌರವ ಕೊಡಬೇಕಾಗ್ತದೆ, ನನ್ನ ಕರ್ತವ್ಯ. ಹಂಗಂದ ತಕ್ಷಣ ಬೇರೆ ಸಮಾಜಕ್ಕೂ ಗೌರವ ಕೊಟ್ಟಾಗ ಮಾತ್ರ ನಮ್ಮ ಸಮಾಜ. ಅದೇ ನಾರಾಯಣ ಗುರುಗಳ ತತ್ವ, ಒಂದೇ ಜಾತಿ ಒಂದೇ ದೇವರು ಅಂಥೇಳಿ ಏನು ಹೇಳಿದ್ರೆ ಅದನ್ನು ನಾನು ನಂಬ್ಕೊಂಡು ಬಂದಿದ್ದೀನಿ. ನಾನು ಅದನ್ನು ವಿಶ್ವಾಸದಿಂದ ತೊಗೊಂಡು ಹೋಗಬೇಕು. ಯಾರೇ ಧರ್ಮಗುರುಗಳಾಗಲಿ, ಭಕ್ತರಿದ್ದಾಗ ಮಾತ್ರ ಧರ್ಮಗುರುಗಳಿರ್ತಾರೆ. ಫಾಲೋವರ್ಸ್ ಇದ್ದಾಗ ಮಾತ್ರ ನಿಮಗೆ ನಾಯಕರು, ರಾಜಕೀಯ ನಾಯಕರು ಇರ್ತಾರೆ. ಆ ಸ್ಪಂದನೆ ಇರಬೇಕು. ಅವ್ರನ್ನ ಹಾದಿ ತಪ್ಪಿಸ್ತಕ್ಕಂಥದ್ದು ವ್ಯವಸ್ಥೆ ಆದ ತಕ್ಷಣ ಕಟ್ ಆಫ್ ಮಾಡಬೇಕು. That is my duty, being born in one particular community, and I will always do that. And we'll close this because it's no use talking about somebody who's nobody there. Yaar pita